ಪುತ್ತೂರಿನ ಉದನೆಯಲ್ಲಿ ಗಣಪತಿ ಕಟ್ಟೆಯನ್ನು ಹಾನಿಗೊಳಿಸಿರುವಂತಹ ಘಟನೆ ಕಳೆದ ರಾತ್ರಿ ನಡೆದಿದೆ. ಉರ್ದನೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ಸೆಪ್ಟೆಂಬರ್ 10ರಂದು ಉದನೆ ಗಣಪತಿ ಕಟ್ಟೆಯಲ್ಲಿ ಸರಳವಾಗಿ ಗಣೇಶೋತ್ಸವವನ್ನು ಆಚರಿಸಲಾಗಿದೆ. ಅದಾದ ಬಳಿಕ ಗಣಪತಿ ಕಟ್ಟೆಯ ಮೆಟ್ಟಿಲುಗಳನ್ನು ಬಾಳೆಗಡೆಯಿಂದ ಸಿಂಗರಿಸಲಾಗಿತ್ತು. ಆ ಒಂದು ಮೆಟ್ಟಿಲನ್ನು ಪುಡಿಗೈದಿದ್ದಾರೆ ದುಷ್ಕರ್ಮಿಗಳು. ಕಟ್ಟೆಯನ್ನು ಹಾನಿಗೊಳಿಸಲಾಗಿದೆ. ಕಲ್ಲು ಎತ್ತಿ ಹಾಕಿ ಮೆಟ್ಟಿಲು ಹಾನಿಗೊಳಿಸಿರುವುದು ಕಂಡು ಬರ್ತಾ ಇದೆ. ನೆಲ್ಯಾಡಿಯ ಹೊರಟಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.